Guys, welcome back to a new vlog. So daily vlog matondula itta mutte ananji continuous vlog pant under ತುಂಬೆನ videos ಉಂಡು ಅವು ಬುಡ್ದೆ ಅಂತ daily vlog ಪಾಠ ಸ್ಟಾರ್ಟ್ ಮಾಡ್ತಿದ್ದೆ 14 days ಮುಟ್ಟ ಅಂಡ್ ಇದ ಮುಟ್ಟ 14 videos ಪಾಡೆ ಎಡ್ಡೆ ಸಪೋರ್ಟ್ ಒಂದು ಪಂಡ ಸಿಕ್ಕೊಂದುಂಡು ಅಂಚೆನೆ ಸಬ್ಸ್ಕ್ರೈಬರ್ಸ್ ಒಂಜೊಂಜಾಡದ ಬರೋದು ಪಂಡ ವೀಕ್ಲಿ ಒಂಜಾಡ ಸಬ್ಸ್ಕ್ರೈಬರ್ಸ್ ಬರೋದು ಐಕ್ ಥ್ಯಾಂಕ್ ಯು ಸೋ ಮಚ್ ಏರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಗಲಿ ಥ್ಯಾಂಕ್ ಯು ಸೋ ಮಚ್ ಅಂಚಿನ ಆಯ್ನ ಎಡ್ಡೆ ಬ್ಲಾಗ್ ದೊಟ್ಟಿ ಬರೋ ಟ್ರೈ ಮಾಡಲು ಬತ್ತಾಡ ವೀಡಿಯೋ ಇಪ್ಪನ್ನ ಕಾರಣ ನಾರ್ಮಲಿ ಕುಕ್ಕಿಂದ ವೀಡಿಯೋ ಮಾತ್ರ ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸೊ ಏನು ಟ್ರೈ ಮಾಡ್ಪೆ ಏನಾದ್ರು ಏತಾಪ್ ನಾ ಎಡ್ಡೆ ಕಂಟೆಂಟ್ದ ವೀಡಿಯೋ ಮಾತ್ರ ಟ್ರೈ ಮಾಡ್ಪೆ ಸೊ ಇಂಚೆನಿಗೆ ಅದು ಸಪೋರ್ಟ್ ಓಡು ಸೊ ಲೆಸ್ಟ್ ಆದ ವೀಡಿಯೋ veggies pro tupka cheese or cheese so nama pai malta itte poi roomk ಒಂದು ಕಂತೆ ಹೆಂಗೆ ಕೈ ಫಸ್ಟ್ ಕರಗಬೋದು ಮತ್ತು ಫಸ್ಟ್ ಹ್ಯಾಂಗ್ ಮಾಡ್ಬೇಕು ತಿಕ್ಕಾಕ I'll stick one thing because I want to hang this. These three. Success. So this one for off bathroom. ಸೊ ಯಾಮೆಲ್ಲ ಮಾತಾಡೋದು ಪೂರಗಳು ചെയ്തിരിക്കുക ಸೊ ಮಚ್ಚಾದ ಸೊ ಒಂದೇನು ಪೂರ ನಮಿತೆ ದೆದ್ದಿಕ ಸೊ ಹೆಂಗೆ ಕನೆಕ್ಟ್ ಮಾಡ್ತೆ ಒಂದು ಎತ್ಬಿಟ್ಟು ಚಾಲ ಬಂತೂಕ ಸೊ ಯಾನೆ ಐತೆ ಆನಿಯನ್ ಫುಲ್ಲು ಸೊ ನಮ್ಮ ಆನಿಯನ್ ಒಂದು ದೆದ್ದಿಕ್ಕ ಇದನ್ನ ಹಾಲು ಹಾಕಬೇಕು ಸೊ ಆಯ್ಕೆ ಅಂಕಲ್ ಬಿಟ್ಟು ಪಾದೀಪಿ ನಾಟ್ ಎಂಕುಲ್ ಯಾನ್ ಸೊ ಯಾವಂದೆ ಆನಿಯನ್ ದೀಪೆ and ಬೆಳ್ಳುಳ್ಳಿ so this will place from place to here to with the with so banana will go here and taute will go here because I want to make right now and tomato open it ಸೊ ಗಾಯ್ಸ್ ಇನ್ನು ಕೂಡ ಮೈಕ್ ಯೂಸ್ ಮಾಡೋದಿಲ್ಲ ಹೆಂಗೆ ಗೊತ್ತು ನನ್ನ ಮೈಕ್ ಇಂಚ ಬರ್ತಾ ಬಂದು ಅವ್ರೇನಂತ ಪೆಟ್ಟಗ ಮೇಲೆ ಕಮಲ್ತೈತಿ ಇನ್ನು ತೂಡ್ತಾರೆ ರೆಕಾರ್ಡಿಂಗ್ ನಾನು ಬಂದು ಮತ್ತು ಫಸ್ಟ್ ರೆಕಾರ್ಡಿಂಗ್ ತೊಪ್ಪೆ ಫೈನಲಿ ಗಾಯ್ಸ್
ಮೈಕ್ ವರ್ಕ್ ಆವೊಂದುಂಡು ಬಿಕಾಸ್ ಯಾ ಮೊರನಿ ಚಾರ್ಜ್ ಇತ್ತನತ್ ಯಾವ್ದೇನು ಆಫ್ ಮಲ್ದೆಜಿ ಯಾನು ಚಾರ್ಜಿಂಗ್ ಬಾಕ್ಸ್ ದೀನು ಆಫ್ ಮಲ್ಜಿ ಸೊ ಅಂಚದ ಐತ ಪ್ರಾಬ್ಲಮ್ ಮತ್ತು ಎನ್ನ ಪ್ರಾಬ್ಲಮ್. ಸೊ ನಮ್ಮಿನಿ ಮತ್ತೊಂದು ಬ್ರೆಡ್ ಆಮ್ಲೆಟ್. ಸೊ ರೆಡಿ ಮಾಡ್ಬೇಕು ಫಸ್ಟ್ ಯಾನಿತ್ತೆ ಸ್ಪೀಡ್ ಮೋಷನ್ ದೀಪೆ. ಸೊ ದಿಸ್ ಈಸ್ ಹೌ. ಸೊ ಲೆಟ್ಸ್ ಗೋ. हम ब्राउन ब्रेड पता पे थे नार्मल ब्रेड पता पड़े इतने बटर पाड़िए. सो अड़े फ्राई माडुका. ಸೊ ಇತ್ತ ಒಂದು ಬ್ರೆಡ್ ಹಾಂಡ್ ಅಡಿಗೆ ಬೆಚ್ಚ ನಾನು ಆಮ್ಲೆಟ್ ಮಾಡ್ತದ್ದು ಉನ್ನತ ನಾಟಕ ಪಾಡ್ದು ತಿನ್ಪಿನಿ ದಾದ ಬಣ್ಣೆನ ಸ್ಟೋರೇಜ್ ಫುಲ್ ಸೈ ಒಂದುಂಡು ಯಾ ಒಂದು ಬ್ಲಾಗ್ನು ಬಕ್ಕ ಕಂಟಿನ್ಯೂ ಮಾಡ್ಬೇ. ಬಾಯ್ ಬಾಯ್. ಆಮ್ಲೆಟ್ ಅವನುಂಡು ಸೊ ಮುಲ್ಪ ರೆಡಿ ಆಯ್ತು ಬ್ರೆಡ್. ಥ್ಯಾಂಕ್ ಯು ಸೋ ಮಚ್ ಪಂಡ ಸಬ್ಸ್ಕ್ರೈಬರ್ಸ್ ಬರೋದುಂಡು ಐಕೆ ಥ್ಯಾಂಕ್ ಯು ಸೋ ಮಚ್. ನಾನು ಒಟ್ಟಾರೆ ಬ್ಲಾಗ್ ಮಾತೊಂದು ಗೊತ್ತುಂಡು ಬಟ್ ಸ್ಟಿಲ್ ನೀವು ಲೈಕ್ ಮಾತೊಂದಿಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಎಡಿಟ್ ಕಂಟೆಂಟ್ ಐನತ್ ಕೊರೆ ಟ್ರೈ ಮಾಡ್ಬೇ. ಸೊ ಎಸ್ ಆಮ್ಲೆಟ್ ಅವನುಂಡು ಬ್ರೆಡ್ ಅಲ್ಪೊಂಡು ಐಕ್ ಮಿಡ್ಲಿಗೆ ಪಾಡ್ದು ತಿಂದು ಬಿಡ್ತೀನಿ ಆತು. ಸೊ ಒಂದು ಬ್ರೆಡ್ ತುಲ ಇದೆಯೇ ನಡು ಸಾರಿ ಒಂದಕ್ಕೆ ನಮ್ಮ ಸಾಸ್ ಮಿಡ್ಲ್ ಸಾಸ್ ಪಾಡ್ದು ತಿನ್ನೋಲಿ. ಸೊ ಒಂದೊಂದು ಎಕ್ಸ್ಟ್ರಾ